ಎಲ್ಲೆಡೆ ಹಡಿಲು ಭೂಮಿಗಳೇ ಕಂಡುಬಂದು ಭತ್ತದ ಬೇಸಾಯ ಮಾಡುವ ಗದ್ದೆಗಳಲ್ಲಿ ವಾಣಿಜ್ಯ ಕಟ್ಟಡಗಳು ಎದ್ದು ನಿಲ್ಲುವ ಇಂದಿನ ದಿನದಲ್ಲಿ ಬ್ರಹ್ಮಾವರ ಬಳಿಯ ಹಾರಾಡಿಯಲ್ಲಿ ಇಂದಿಗೂ ಕೋಣಗಳ ಮೂಲಕ ಉಳುಮೆ ಮಾಡಿ ಕೃಷಿ ಸಂಸ್ಕೃತಿ ಉಳಿಸಿದ್ದಾರೆ. ಹಾರಾಡಿಯ ದಿವಂಗತ ಕಾಳಯ್ಯ ಆಚಾರ್ಯರ ಮನೆಯಲ್ಲಿ ಕರಾವಳಿಯಲ್ಲಿ ಕಾಣಲು ಸಿಗದ ಎಮ್ಮೆ ಮತ್ತು ಕೋಣಗಳು ಅವರ ಮನೆಯಲ್ಲಿದೆ. ಮನೆಯಲ್ಲಿ ಜನಿಸಿದ ಕೋಣಗಳನ್ನ 30 ದಿನದ ಉಳುಮೆಗೆ ವರ್ಷಪೂರ್ತಿ ಅದನ್ನು ಸಾಕ್ತಾರೆ. ಎಲ್ಲಾ ಕಡೆಯಲ್ಲಿ ಗದ್ದೆಯಲ್ಲಿ ನಾಟಿಗೆ ಕಟಾವಿಗೆ ಯಂತ್ರದ ಸದ್ದು ಕೇಳಿ ಬಂದ್ರೆ ಇಲ್ಲಿ ಸಾಂಪ್ರದಾಯಿಕವಾಗಿ ಉಳುಮೆ ಮಾಡುವ ನೇಗಿಲು, ನೊಗ, ಕೋಣಗಳ ಕತ್ತಿಗೆ ಕಟ್ಪುಟ್ಟಿ, ಕೋಲು ಇಂದಿಗೂ ಕಾಣಬಹುದು. 2 ಎಕರೆ ಭೂಮಿಯಲ್ಲಿ ಯುವಕರಾದ ಯೋಗೀಶ್ ಆಚಾರ್ಯ, ಸುಬ್ರಹ್ಮಣ್ಯ, ನಾಗೇಶ್ ಉಳುಮೆ ಮಾಡಿದ್ದಾರೆ. ನಾವು ಒಂದು ಎಮ್ಮೆ ಸಾಕಿ ಎಮ್ಮೆಯಿಂದ ನಾವು ಕೋಣವನ್ನು ಅದನ್ನೇ ನಮ್ಮ ಮನೆಯಲ್ಲಿ ಜೋಡು ಮಾಡಿ ಆ ಸಣ್ಣ ಕೋಣದಿಂದ ಸಾಕಿ ದೊಡ್ಡ ಮಾಡಿ ಅದನ್ನು ಜೋಡು ಮಾಡಿ ಅದನ್ನೇ ಮುಂದುವರ್ತಾ ಇದ್ದೇವೆ. ಇದೇ ಗೆದ್ದೆ ಟೈಮಲ್ಲಿ ನಮ್ಮ ಜೋಡು ಅದೇ ನಮ್ಮ ಮನೆಯಲ್ಲೇ ಸಾಕಿದ್ದ ಕೋಣ ಅದನ್ನೇ ಗೆದ್ದೆಯಲ್ಲೇ ಹೂಡಿಕೊಂಡು ಮಾಡಿಕೊಂಡು ಮುಂದುವರ್ತಾ ಇದ್ದೇವೆ.